ಪೊಲೀಸರ ಎಡವಟ್ಟಿನಿಂದಾಗಿ ತಪ್ಪೇ ಮಾಡದಂತಹ ವ್ಯಕ್ತಿಯೊಬ್ಬರು 2 ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ದಾರೆ. ಪತ್ನಿಯ ಹತ್ಯೆ ಪ್ರಕರಣದಲ್ಲಿ 2 ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ರು. ಆದರೆ ಅದೇ ಪತ್ನಿ ಇದೀಗ ಪ್ರಿಯಕರನ ಜೊತೆ ಪತ್ತೆಯಾಗಿದ್ದಾಳೆ. ಇಂತಹದೊಂದು ಘಟನೆ ಮಡಿಕೇರಿಯಲ್ಲಿ ನಡೆದಿದೆ. ಮಡಿಕೇರಿಯಲ್ಲಿ ಪ್ರಿಯಕರನೊಂದಿಗೆ ಪತ್ನಿ ಪ್ರತ್ಯಕ್ಷ ಆಗಿರತಕ್ಕಂಥದ್ದು ಇದೀಗ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂತಹ ಒಂದು ಘಟನೆ ನಡೆದಿದೆ. ಪ್ರಮುಖವಾಗಿ ನಾವು ಗಮನಿಸಬೇಕಾಗುತ್ತೆ, ಕುಶಾಲನಗರ ತಾಲೂಕಿನ ಬಸವನಹಳ್ಳಿ ಗ್ರಾಮದ ಮಲ್ಲಿಗೆ ನಾಪತ್ತೆಯಾಗಿದ್ದ ಬಗ್ಗೆ ಸಂಬಂಧ ಪತಿ ಸುರೇಶ್ ಕುಶಾಲನಗರ ಠಾಣೆಗೆ 2020 ನವೆಂಬರ್ನಲ್ಲಿ ದೂರು ನೀಡುತ್ತಾರೆ. ಇದೇ ವೇಳೆ ಮೈಸೂರು ಜಿಲ್ಲೆಯ ಬೆಟ್ಟದಾಪುರ ಠಾಣೆ ವ್ಯಾಪ್ತಿಯಲ್ಲಿ ಮಹಿಳೆಯ ಶವ ಕೂಡ ಪತ್ತೆಯಾಗುತ್ತೆ. ಬೆಟ್ಟದಾಪುರ ಪೊಲೀಸರು ಮಹಿಳೆಯ ಶವದ ವಾರಸುದಾರರ ಪತ್ತೆಗೆ ಮುಂದಾಗಿ ಅದು ಮಲ್ಲಿಗೆಯ ಶವ ಅಂತ ನಿರ್ಧರಿಸಿ ಕೊಲೆ ಕೇಸಿನಲ್ಲಿ ಪತಿ ಸುರೇಶ್ ಅವರನ್ನ ಬಂಧಿಸ್ತಾರೆ. ನ್ಯಾಯಾಲಯ ಕೂಡ ಸುರೇಶ್ಗೆ ಶಿಕ್ಷೆಯನ್ನು ವಿಧಿಸುತ್ತೆ. ಹತ್ಯೆಗೀಡಾಗಿದ್ದಂತಹ ಈ ಮಲ್ಲಿಗೆ ಅನ್ನುವಂತಹ ಮಹಿಳೆ ಇದೀಗ ಏಪ್ರಿಲ್ 1ರಂದು ಮಡಿಕೇರಿಯ ಹೋಟೆಲ್ ಒಂದರಲ್ಲಿ ಪ್ರಿಯಕರನ ಜೊತೆ ಇರುವಂಥದ್ದು ಪತ್ತೆಯಾಗಿದೆ. ಈ ಸಂಬಂಧ ಸುರೇಶ್ ಕೊಡಗು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದು ಕುಶಾಲನಗರ ಠಾಣೆಗೆ ಕಳುಹಿಸಿದ್ದಾರೆ. ಸದ್ಯ ಈ ಒಂದು ಘಟನೆಯನ್ನು ನೋಡಿದಾಗ ಯಾವುದೋ ಒಂದು ಫಿಲ್ಮ್ನ ರೀತಿ ನಡೆದಿದೆ. ಇಲ್ಲಿ ಪೊಲೀಸರು ಬಹಳ ಈಸಿಯಾಗಿ ಇವರು ವ್ಯಕ್ತಿಯನ್ನ ಆರೋಪಿಯನ್ನಾಗಿ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, 5 ವರ್ಷಗಳ ಹಿಂದಿನ ಘಟನೆ ಇದು. 2 ವರ್ಷ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಇತ್ತ ಕಡೆ ಸುರೇಶ್ ಅವರ ಮಕ್ಕಳು ಕೂಡ ಈ ಒಂದು ಕಾರಣಕ್ಕೆ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸುರೇಶ್ನ ಪರ ವಕೀಲರು ಎಲ್ಲ ಬೆಳವಣಿಗೆಗಳನ್ನು ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ಈ ಸಂಬಂಧ ಮೈಸೂರಿನ 5ನೇ JMFC ನ್ಯಾಯಾಲಯ ಆದೇಶವನ್ನು ನೀಡಿದ್ದು SP ಮತ್ತು ಕುಶಾಲನಗರ ಪೊಲೀಸರು ಹಾಗೂ ಅವರ ವಶದಲ್ಲಿದ್ದಂತಹ ಮಲ್ಲಿಗೆಯೊಂದಿಗೆ ಕೋರ್ಟ್ಗೆ ಹಾಜರಾಗುವಂತೆ ತಿಳಿಸಿದ್ದು ಗುರುವಾರ ಅಧಿಕಾರಿಗಳು ವಿಚಾರಣೆಗೆ ಮುಂದಾಗಿದ್ದಾರೆ. ಇನ್ನು ಏಪ್ರಿಲ್ 17ರ ಒಳಗೆ ಪ್ರಕರಣದ ಸಂಪೂರ್ಣ ಮಾಹಿತಿ ನೀಡುವಂತೆ ಕೋರ್ಟ್ ಪೊಲೀಸರಿಗೆ ಆದೇಶಿಸಿದೆ. ಇನ್ನು ಬೆಟ್ಟದಾಪುರದಲ್ಲಿ ಸಿಕ್ಕಿದ್ದ ಮಹಿಳೆಯ ಶವದ DNA ಮತ್ತು ಮಲ್ಲಿಗೆಯ ತಾಯಿಯ DNAಯನ್ನು ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಆದರೆ ತನಿಖಾಧಿಕಾರಿಗಳು ವರದಿ ಬರುವ ಮುನ್ನವೇ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿಯನ್ನು ಕೂಡ ಸಲ್ಲಿಸ್ತಾರೆ. ಈ ಕಾರಣಕ್ಕೆ ಎಲ್ಲ ರೀತಿಯ ಎಡವಟ್ಟು ಇಲ್ಲಿ ಆಗಿರ್ತಕ್ಕಂಥದ್ದು. ತಪ್ಪು ಮಾಡದಂತಹ ವ್ಯಕ್ತಿ ಇಲ್ಲಿ ಸುಮ್ಮನೆ 2 ವರ್ಷಗಳ ಕಾಲ ಜೈಲು ಶಿಕ್ಷೆ. ಈಗಲೂ ಕೂಡ ಅವರು ಆ ಒಂದು ಪ್ರಕರಣದಲ್ಲಿ ಅಂದರೆ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು. ಈ ಮಹಿಳೆ ಏನಾದರೂ ಪತ್ತೆಯಾಗದೇ ಇದ್ರೆ ಕಡೆಯವರೆಗೂ ಕೂಡ ಈ ವ್ಯಕ್ತಿಯೇ ಹತ್ಯೆ ಮಾಡಿದ್ದು ಅನ್ನುವಂಥದ್ದು, ಅಂದರೆ ಹತ್ಯೆಯಾಗದಂತಹ ಮಹಿಳೆಯ ಬಗ್ಗೆ ಹತ್ಯೆ ಮಾಡಿದ್ದಾನೆ ಈತನೇ ಅನ್ನುವ ರೀತಿಯಲ್ಲಿ ಆತ ಶಿಕ್ಷೆಯನ್ನು ಕೂಡ ಅನುಭವಿಸಿರ್ತಕ್ಕಂಥದ್ದು ಎಲ್ಲಿ ಹೋಗಿದೆ. ಯಾಕಂತ ಹೇಳಿದ್ರೆ ಕಾನೂನಿನಲ್ಲಿ ಒಂದು ಮಾತಿದೆ, ಒಬ್ಬ ಅಪರಾಧಿಗೆ ಶಿಕ್ಷೆಯಾಗುವುದಕ್ಕಿಂತಲೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನುವಂಥದ್ದು. ಒಬ್ಬ ಅಮಾಯಕ ವ್ಯಕ್ತಿಗೆ, ಒಬ್ಬ ನಿರಪರಾಧಿಗೆ ಇಲ್ಲಿ 2 ವರ್ಷಗಳ ಕಾಲ ಜೈಲು ಶಿಕ್ಷೆ. 5 ವರ್ಷದಿಂದ ಈ ಪ್ರಕರಣವನ್ನು ಅವರು ಎದುರಿಸ್ತಾ ಇದ್ದಾರೆ. ಎಲ್ಲ ಘಟನೆಗಳು ಪೊಲೀಸರು ಮಾಡಿರ್ತಕ್ಕಂತಹ ಸರಿಯಾದ ತನಿಖೆ ಮಾಡದೇ ಇದ್ದಂತಹ ಹಿನ್ನೆಲೆಯಲ್ಲಿ ಇದೆಲ್ಲವೂ ಆಗಿದೆ. ಸದ್ಯ ಸುರೇಶ್ ಅವರಿಗೆ ಇಲ್ಲಿ ನ್ಯಾಯ ಸಿಗಬೇಕಾಗಿದೆ. 2 ವರ್ಷ ಅವರು ಜೈಲು ಶಿಕ್ಷೆ ಅನುಭವಿಸಿದ್ದಕ್ಕಾಗಿ ಮತ್ತು ಈ ಶಿಕ್ಷೆ ಅನುಭವಿಸಲಿಕ್ಕೆ ಕಾರಣರಾದಂತಹ ಅಧಿಕಾರಿಗಳಿಗೂ ಕೂಡ ಇಲ್ಲಿ ಶಿಕ್ಷೆ ಸಿಗಬೇಕಾಗಿದೆ. ನ್ಯಾಯಾಲಯ ಸರಿಯಾದ ತೀರ್ಪನ್ನು ನೀಡಬೇಕಾಗಿದೆ.